ಹಿಂದೂ ಧರ್ಮದ ಕ್ಷಾತ್ರ ತೇಜಸ್ಸಿನ ಪ್ರಭಾವ, ತ್ಯಾಗ ಮತ್ತು ಸೇವೆಗೆ ಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಲೌಕಿಕವಾಗಿಯೂ ಇವತ್ತು ಈ ಕಲಿಯುಗದ ಬದುಕಿನ ಜಂಜಾಟದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇರತಕ್ಕಂಥ ಎಲ್ಲ ವೈಪರೀತ್ಯಗಳನ್ನು ನಾವೆಲ್ಲರೂ ಮೊದಲನೇದಾಗಿ ಮನಗೊಳ್ಳಬೇಕು. ಹಿಂದೂ ಸಮಾಜ ಭಾರತೀಯತೆಯನ್ನು, ಭಾರತೀಯ ಮೌಲ್ಯವನ್ನು, ಈ ದೇಶದ ಅಂತರ್ಸತ್ವದ ಶಕ್ತಿಯನ್ನು, ಈ ದೇಶದ ಮಣ್ಣಿನ ಪ್ರಭಾವಿತವಾದಂಥ ಪಾವಿತ್ರತೆಯನ್ನು ಇವತ್ತು ಪ್ರತಿಯೊಬ್ಬ ಹಿಂದೂಗಳು ತಿಳ್ಕೊಳ್ಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದೇಶ, ಈ ಜಗತ್ತಿದೆ. ಇವತ್ತು ವಿಟ್ಲದ ಈ ಸೀಮೆ ನಮ್ಮ ವಿಟ್ಲ ಅರಸರ ಸಾರ್ವಭೌಮತ್ವದಲ್ಲಿ, ವಿಟ್ಲದ ಬೆಳವಣಿಗೆಗೆ ಪೂರಕವಾಗಿ ಅರಸರು ಮಾಡಿದಂಥ ತ್ಯಾಗ, ಅದೇ ರೀತಿ ಇವತ್ತು ಒಡಿಯೂರು ಕ್ಷೇತ್ರದಂಥ, ದಕ್ಷಿಣ ಗಾಣಗಾರ್ಪುರದಂಥ ಪವಿತ್ರ ಕ್ಷೇತ್ರಗಳು, ಕಾಣಿಯೂರಿನಂಥ ಪವಿತ್ರ ಕ್ಷೇತ್ರಗಳು, ನಮ್ಮ ಸೀಮೆಯಲ್ಲಿ ವಿಶೇಷವಾಗಿರತಕ್ಕಂಥ ಎಷ್ಟೋ ಪವಿತ್ರ ಕ್ಷೇತ್ರಗಳು, ಸಂತರು ಇರತಕ್ಕಂಥ ಪವಿತ್ರವಾದಂಥ ತಾಣ. ಭಾರತ ಸೇವಾಶ್ರಮದಲ್ಲಿ ಎಷ್ಟೋ ವೃದ್ಧರು, ಅಬಲೆಯರ ಸೇವಾಶ್ರಮ, ಸತ್ಯ ಸಾಯಿಬಾಬರ ವಿಭೂತಿ ಪುರುಷರಾಗಿ ವಿಶೇಷವಾಗಿ ಧಾರ್ಮಿಕತೆಯನ್ನು ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದಂಥ ಈ ಪವಿತ್ರವಾದಂಥ ವಿಟ್ಲ ಸೀಮೆ ಇವತ್ತು ಪುತ್ತೂರು ಮಾಲಿಂಗೇಶ್ವರನ ಸನ್ನಿಧಾನದಿಂದ ಪುತ್ತಿಲರವರು ಮತ್ತು ಮಾಲಿಂಗೇಶ್ವರನ, ಪಂಚಲಿಂಗೇಶ್ವರನ ಭಕ್ತಾದಿಗಳೆಲ್ಲ ಸೇರಿ ಪಾದಯಾತ್ರೆಯನ್ನು ನಡೆಸಿ ಶನೀಶ್ವರ ಪೂಜೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಅನ್ನುವಂಥ ಪದವನ್ನು ಒಂದು ಕಡೆ ಉಲ್ಲೇಖ ಮಾಡಿದರು. ಭಾಳಷ್ಟು ಒಳ್ಳೆಯ ಸಂದರ್ಭ, ಸನ್ನಿವೇಶದಲ್ಲಿ ಇವತ್ತು ಬೇರೆ ಬೇರೆ ಸತ್ಕರ್ಮಗಳು ಈ ಭಕ್ತಾದಿಗಳ ಮೂಲಕ ಅಲ್ಲಲ್ಲಿ ನಡೀತಾ ಇದೆ. ಇದು ಭಾವೈಕ್ಯತೆಗೋಸ್ಕರ ಮತ್ತು ಐಕ್ಯತೆಗೋಸ್ಕರ ಅನ್ನುವಂಥ ಸನ್ನಿವೇಶಗಳು ಇವತ್ತು ಅಲ್ಲಲ್ಲಿ ನಿರ್ಮಾಣ ಆಗಬೇಕು ಅಂತಾದರೆ, ಇದರ ಹಿಂದೆ ಏನೆಲ್ಲ ಸಂಘರ್ಷಗಳು ಸಮಾಜದಲ್ಲಿ ನಡೀತಾ ಇದೆ. ಸನಾತನ ಹಿಂದೂ ಧರ್ಮದ ಆಚಾರ ವಿಚಾರದ ಬದ್ಧತೆಯನ್ನು ನಾವೆಲ್ಲ ಈ ದೇಶದಲ್ಲಿ ಈ ಹಿಂದೆ ಇನ್ನು ಮುಂದೆ ಆಗಬೇಕಾದಂಥ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದರೆ, ಕಾಶ್ಮೀರ, ವೆಸ್ಟ್ ಬೆಂಗಾಳದಂಥ ಬೇರೆ ಬೇರೆ ಭಾಗದಲ್ಲಿ, ಪಾಕಿಸ್ತಾನದಂಥ ರಾಕ್ಷಸ ಪ್ರವೃತ್ತಿ ಇರತಕ್ಕಂಥ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಅಂಥ ಪ್ರವೃತ್ತಿಗಳಿಂದ ಆಗತಕ್ಕಂಥ ಅಮಾಯಕರ ಬಲಿದಾನದಿಂದ ಆಗತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಅಂತಾದರೆ ನಾವೆಲ್ಲ ಒಟ್ಟಾಗಬೇಕಾದ್ದು, ಒಂದಾಗಬೇಕಾದ್ದು ಅನ್ನೋದೇ ಈ ಚೈತನ್ಯ ಸಮಾವೇಶದ ಉದ್ದೇಶ. ಆ ಚಿಂತನೆಯನ್ನು ಮಂಥನ ಮಾಡತಕ್ಕಂಥ ಸನ್ನಿವೇಶಗಳು ಬೇರೆ ಬೇರೆ ಭಾಗದಲ್ಲಿ ಇವತ್ತು ಹೆಜ್ಜೆ ಹೆಜ್ಜೆಗೆ ಬರತಕ್ಕಂಥ ಈ ಸಂಕಷ್ಟದ ದಿವಸದಲ್ಲಿ ಯುವ ಶಕ್ತಿಯನ್ನು ಒಂದು ಪ್ರಭಾವಿತವಾಗಿ ಸಮಾಜದಲ್ಲಿ ಕಂಡುಕೊಳ್ಳುವುದರ ಮೂಲಕ ತಾಯಂದಿರ ಪ್ರಭಾವಿತವಾದಂಥ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಇತಿಹಾಸದಲ್ಲಿ ಮಾತೃಶಕ್ತಿಗೆ ಇರತಕ್ಕಂಥ ಮೌಲ್ಯವನ್ನು, ಸ್ತ್ರೀಶಕ್ತಿಗೆ ಆಗತಕ್ಕಂಥ ಆಘಾತಕಾರಿಗಳಾಗತಕ್ಕಂಥ ಅತ್ಯಾಚಾರ, ಅನಾಚಾರ, ಬೇರೆ ಬೇರೆ ರೀತಿಯ ಸನ್ನಿವೇಶಗಳ ಪರಿಸ್ಥಿತಿಯಲ್ಲಿ ಸಮಾಜ ಎದುರಿಸ್ತಕ್ಕಂಥ ಬೇರೆ ಬೇರೆ ರೀತಿಯ ಮನೋಭಾವಗಳನ್ನು, ರಾಕ್ಷಸ ಪ್ರವೃತ್ತಿಯನ್ನು, ಹೃದಯ ವಿಶಾಲತೆಯ ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ಭಾವನೆಯನ್ನು, ಒಳ್ಳೆಯ ಕರ್ಮ ಸಿದ್ಧಾಂತವನ್ನು ಹಿಂದೂ ಧರ್ಮ ಪ್ರತಿಪಾದನೆ ಮಾಡಿಕೊಂಡು ಬಂದಿದೆ. ಅದನ್ನು ಎಲ್ಲರೂ ಅವಲೋಕನ ಮಾಡಬೇಕಾದಂಥ ಕಾಲಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯತ್ತು ಮತ್ತು ಮಕ್ಕಳ ಆ ಮೌಲ್ಯಾಧಾರಿತ ಬದ್ಧತೆಯನ್ನು ಉಳಿಸತಕ್ಕಂಥ ಕಾರ್ಯಕ್ರಮವಾಗಿ
ಇವತ್ತು ಈ ಚೈತನ್ಯ ಸಮಾವೇಶ ನಡೀತಾ ಇದೆ. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ, ಮನೆಯ ಹೊರಗೆ, ಮನೆಯ ಒಳಗೆ, ಎಲ್ಲ ಭಾಗದಲ್ಲಿ ಇವತ್ತಿರತಕ್ಕಂಥ ಅಮಾನವೀಯ ಕೃತ್ಯಗಳು ಇವತ್ತು ಸಮಾಜದಲ್ಲಿ ಅಂಧಶ್ರದ್ಧೆಯನ್ನು ಮತ್ತು ಅಜ್ಞಾನದ ಅಂಧಕಾರವನ್ನು ಸೃಷ್ಟಿಸತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ದೇಶವನ್ನು ಲೂಟಿ ಮಾಡತಕ್ಕಂಥ ಘಜನಿ ಮಹಮ್ಮದ್ ಭಾಳಷ್ಟು ಈ ದೇಶವನ್ನು ಆಕ್ರಮಣ ಮಾಡಿದಂಥ ಈ ದೇಶದಲ್ಲಿ ಇವತ್ತು ನಮ್ಮ ಒಳಗೆ ಇದ್ದುಕೊಂಡು ಪ್ರಭಾವಿತವಾದಂಥ ರಾಜಕೀಯ ಪ್ರವೃತ್ತಿಯಲ್ಲಿ ಆಗತಕ್ಕಂಥ ದೇಶದ ಲೂಟಿಯಿಂದ ಆಗತಕ್ಕಂಥ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಮಧ್ಯಮ ವರ್ಗದಲ್ಲಿ ಮತ್ತು ಬಡವರಲ್ಲಿ ಮಧ್ಯಮ ವೈರ ಕ್ಷೇತ್ರಗಳಿಗೆ ಆಗತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಈ ದೇಶವನ್ನು ಪಾರು ಮಾಡಬೇಕು. ಅದಕ್ಕೆಲ್ಲ ಈ ದೇಶದ ಎಲ್ಲ ಪ್ರಜೆಗಳು ಒಂದಾಗಿ ಮನಸ್ಸನ್ನು ಈ ದೇಶದ ಅಸ್ತಿತ್ವದಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಮನಗೊಳ್ಳತಕ್ಕಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ, ಈ ಒಂದು ಶನೀಶ್ವರ ಪೂಜೆಯಿಂದ ಆದಕ್ಕಂಥ ಸತ್ಕರ್ಮದಿಂದ ಉಳ್ಳಾಲ್ತಿ ಪಂಚಲೇಖೇಶ್ವರನ ಈ ಸನ್ನಿಧಾನದಲ್ಲಿ ನಡೆತಕ್ಕಂಥ ಒಳ್ಳೆಯ ಕರ್ಮದಿಂದ ಮುಂದೆ ಒಳ್ಳೆಯ ಸತ್ಫಲವನ್ನು ನೀಯತಕ್ಕಂಥ ಶಕ್ತಿಯನ್ನು ಸ್ವಾಮಿ ಅನುಗ್ರಹಿಸಲಿ. ಮುಂದೆ ಬರತಕ್ಕಂಥ ವಿಶ್ವಕ್ಕೆ ಮತ್ತು ಈ ದೇಶಕ್ಕೆ ಬರತಕ್ಕಂಥ ಬೇರೆ ಬೇರೆ ಆಘಾತಕಾರಿ ಘಟನೆಗಳಿಂದ ಅವಘಡಗಳು, ದುರಂತಗಳು, ದುರಿತಗಳು, ಸಾಂಕ್ರಾಮಿಕ ರೋಗದ ಸಂಕಷ್ಟಗಳು, ಈ ಎಲ್ಲ ಪರಿಸ್ಥಿತಿಯಿಂದ ತಲೆದೋರತಕ್ಕಂಥ ಸಂಕಟದಿಂದ, ಅಂತರ್ಜಲ ಬತ್ತುವಿಕೆಯಿಂದ, ಭೂಮಿಯ ತಾಪ ಏರುವಿಕೆಯಿಂದ, ಪ್ರಕೃತಿಯ ಮೇಲೆ ಆಗತಕ್ಕಂಥ ಪರಿಣಾಮದಿಂದ ಆ ಸ್ವಾಮಿ ಈ ದೇಶವನ್ನು, ರಾಷ್ಟ್ರವನ್ನು, ವಿಶ್ವವನ್ನು ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸಿ, ವೇದಿಕೆಯಲ್ಲಿ ವಿರಾಜಮಾನರಾದಂಥ ಎಲ್ಲ ಯತಿ ಶ್ರೇಷ್ಠರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ, ವಿಟ್ಲ ಸೀಮೆಯ ಅರಸರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. Navratna Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratna Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.